ಅದು 1996 ಜುಲೈ 3ನೇ ತಾರೀಕು. ಅಪ್ಪು ತಮ್ಮ ಆತ್ಮೀಯ ಗೆಳೆಯ ರಾಜುವಿನ ಹುಟ್ಟುಹಬ್ಬಕ್ಕೆ ಜಯನಗರದ ಒಂದು ಪ್ರಸಿದ್ಧ ಹೋಟೆಲ್ಗೆ ಹೋಗುತ್ತಾರೆ. ಅಪ್ಪು ಆ ಕಾರ್ಯಕ್ರಮಕ್ಕೆ ಮೊದಲು ಬರೋಕೆ ಆಗೋಲ್ಲ, ತುಂಬಾ ಬ್ಯುಸಿ ಆಗಿದ್ದೀನಿ ಅಂತ ಹೇಳಿರ್ತಾರೆ. ಬಂದರೂ ಸಹಿತ 5 ನಿಮಿಷ ಇದ್ದು ಹೋಗ್ತೀನಿ ಅಂತ ರಾಜುಗೆ ಭರವಸೆ ಕೊಟ್ಟಿರುತ್ತಾರೆ. ಹೀಗೆ ಅರ್ಜೆಂಟ್ ಆಗಿ ಬಂದ ಅಪ್ಪು ರಾಜುಗೆ ವಿಶ್ ಮಾಡಿ ಹೋಗಬೇಕು ಎನ್ನುವಷ್ಟರಲ್ಲಿ ಅಪ್ಪು ಕಣ್ಣು ಒಂದು ಹುಡುಗಿಯ ಮೇಲೆ ಬೀಳುತ್ತದೆ. 5 ನಿಮಿಷ ಅಂತ ಬಂದವರು ಅಲ್ಲೇ ಪಾರ್ಟಿ ಮುಗಿಯುವವರೆಗೂ ಇರುತ್ತಾರೆ. ಅವತ್ತು ಆ ಹುಡುಗಿಯ ಮೇಲೆ ಬಿದ್ದ ಕಣ್ಣು ಅವರ ಕೊನೆಯ ಉಸಿರು ಇರುವವರೆಗೂ ಆ ಮುದ್ದಾದ ಮುಖವನ್ನೇ ಕಣ್ತುಂಬಿಕೊಂಡು ತಮ್ಮ ಕೊನೆಯ ಉಸಿರು ಎಳೆದಿದ್ದಾರೆ. ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಶುಕ್ರವಾರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಫಿಟ್ನೆಸ್ಗೆ ಆದ್ಯತೆ ನೀಡುವ ತಮ್ಮ ನೆಚ್ಚಿನ ನಾಯಕ ಅದೇ ಕಸರತ್ತು ಮಾಡುವಾಗ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದನ್ನು ಅಭಿಮಾನಿಗಳು ಇಂದಿಗೂ ಕೂಡ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಪುನೀತ್ ಅವರ ಹಿಂದಿನ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದಾರೆ. ಅವರು ತುಂಬಾ ಪ್ರೀತಿಸುವ ಹೆಂಡತಿಗೆ ಹೆಚ್ಚಾಗಿ ಹಚ್ಚಿಕೊಂಡ ಮಕ್ಕಳು ಸೇರಿದಂತೆ ಅವರ ಪ್ರೇಮ ವಿವಾಹ ಬಗ್ಗೆ ಚರ್ಚೆಯ ಮೆಲುಕು ಹಾಕುತ್ತಿದ್ದಾರೆ. 1976ರಲ್ಲಿ ಕೇವಲ 6 ತಿಂಗಳದ್ದಾಗಲೇ ಬಾಲನಟನಾಗಿ ಚಿತ್ರರಂಗಕ್ಕೆ ಕಾಲಿಟ್ಟ ಪುನೀತ್ ಈಗ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದಂತಹ ಸೂಪರ್ ಸ್ಟಾರ್ ಆಗಿದ್ದರು. 1998ರಲ್ಲಿ ಪುನೀತ್ ಅವರ ಪ್ರೇಮ ಕಥೆ ಇಡೀ ಕರ್ನಾಟಕದಾದ್ಯಂತ ಸಂಚಲನ ಮೂಡಿಸಿತ್ತು. ಅವರ ಮದುವೆಯಲ್ಲೂ ಒಂದು ಸಿನಿಮಾ ತಂದೆ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಕೂಡ ಇದ್ದವು. ಅವರ ಪ್ರೇಮ ಕಥೆ ಹೇಗಿತ್ತು, ಅವರ ಒಡನಾಟ ಅವರ ಹೆಂಡತಿ ಅಂದರೆ ಅವರ ಗರ್ಲ್ ಫ್ರೆಂಡ್ ಜೊತೆ ಹೇಗಿತ್ತು, ಯಾರು ಮೊದಲು ಪ್ರಪೋಸ್ ಮಾಡಿದರು, ಯಾವ ರೀತಿ ಮನೆಯಲ್ಲಿ ಅವರು ತಮ್ಮ ತಂದೆ ತಾಯಿಗಳಿಗೆ ಈ ವಿಷಯವನ್ನ ಹೇಳಿದರು, ಶಿವಣ್ಣ ಮಾಡಿದ ಆ ಸಹಾಯವೇನು, ರಾಜ್ಕುಮಾರ್ಗೆ ಪುನೀತ್ ಬಗ್ಗೆ ಇದ್ದಂತಹ ಸಂಶಯ ಏನು, ಈ ಮದುವೆ ಸುಸೂತ್ರವಾಗಿ ನಡೆಯುತ್ತಾ, ಈ ಎಲ್ಲ ವಿಷಯಗಳನ್ನ ಈ ಸಂಚಿಕೆಯಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕನ್ನಡ ಚಿತ್ರರಂಗದ ಜಾಕಿ ಪೃಥ್ವಿ ಆಕಾಶ್ ನಮ್ಮ ಮುಂದೆ ಇಲ್ಲ. ಕನ್ನಡ ಚಿತ್ರರಂಗದ ಆಪ್ತರಿಗೆ ಹಾಗೂ ಕುಟುಂಬಸ್ಥರಿಗೆ ಈ ವಿಷಯವನ್ನ ನೆನೆಸಿಕೊಳ್ಳಲು ಆಗುತ್ತಿಲ್ಲ. ವೃತ್ತಿ ಜೀವನದಲ್ಲಿ ಎಷ್ಟೇ ಬ್ಯುಸಿಯಾಗಿದ್ದರೂ ಫ್ಯಾಮಿಲಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಫ್ಯಾಮಿಲಿ ಮುಖ್ಯ ಎಂದು ಸದಾ ಹೇಳುತ್ತಿದ್ದ ಪುನೀತ್ ರಾಜ್ಕುಮಾರ್ 2019ರಲ್ಲಿ ಸಿನಿಮಾ ಯಶಸ್ಸಿನ ಕಾರ್ಯಕ್ರಮದಲ್ಲಿ ಅವರ ಸೋದರರ ಬಗ್ಗೆ, ಪತ್ನಿ ಹಾಗೂ ಅವರ ಮಕ್ಕಳ ಬಗ್ಗೆ ಮಾತನಾಡಿದ್ದರು. ಬಾಲ ಕಲಾವಿದನಾಗಿ ವೃತ್ತಿ ಆರಂಭಿಸಿದ ಪುನೀತ್ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಸಿನಿಮಾ ಚಿತ್ರೀಕರಣಕ್ಕೆ ಹೋಗುತ್ತಿದ್ದರು. ಅವರ ಜೊತೆಗೆ ಅನೇಕ ಸಿನಿಮಾಗಳಲ್ಲಿ ನಟಿಸಿ ಪ್ರಶಸ್ತಿಯನ್ನು ಕೂಡ ಗಿಟ್ಟಿಸಿಕೊಂಡಿದ್ದರು. ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರಿಗೂ ಮುನ್ನವೇ ಚಿತ್ರರಂಗಕ್ಕೆ ಕಾಲಿಟ್ಟ ಅಪ್ಪು ಈಗಲೂ ಸಹಿತ ಸಿನಿಮಾ ವಿಚಾರದಲ್ಲಿ ಸೋದರರ ಸಲಹೆಯನ್ನು ಯಾವಾಗಲೂ ಪಡೆಯುತ್ತಿದ್ದರು. ಡೋಂಟ್ ಟ್ರೈ ಟು ಲೀವ್ ಇನ್ ಯುವರ್ ಕ್ಯಾರೆಕ್ಟರ್, ಎನಾಕ್ಟ್ ಇಟ್ ಎಂದು ಅಮೆರಿಕ ಸಿನಿಮಾ ನಿರ್ದೇಶಕ ರಾಬರ್ಟ್ ಡಿ ನೋರ್ ಹೇಳುವ ಮಾತನ್ನು ಪುನೀತ್ ಆಗಾಗ ಹೇಳುತ್ತಿದ್ದರು. ಪುನೀತ್ಗೆ ಅವರ ಲವ್ ಸ್ಟೋರಿ ಬಗ್ಗೆ ಕೇಳಿದಾಗ ನಮ್ಮದೊಂದು ಕೂಲ್ ಫ್ಯಾಮಿಲಿ, ನಾವೆಲ್ಲರೂ ಕಾಮನ್ ಮ್ಯಾನ್ ತರ ಲೈಫ್ ಅನ್ನ ಲೀಡ್ ಮಾಡ್ತೀವಿ ಎಂದು ಪದೇ ಪದೇ ಹೇಳುತ್ತಿದ್ದರು. ಬಾಲ್ಯದಿಂದಲೂ ನಾನು ಸಿನಿಮಾ ಸೆಟ್ಗೆ ಹೋಗುತ್ತಿದ್ದೆ, ಜನರ ಜೊತೆ ಹೆಚ್ಚಾಗಿ ಬೆರೆಯುತ್ತಿದ್ದೆ. ಒಬ್ಬ ಕಾಮನ್ ಸ್ನೇಹಿತನಿಂದ ನನಗೆ 1996ರಲ್ಲಿ ಅಶ್ವಿನಿಯ ಪರಿಚಯವಾಗಿತ್ತು. 8 ತಿಂಗಳ ಸ್ನೇಹದ ನಂತರ ನಾನೇ ಮೊದಲು ಅಶ್ವಿನಿಗೆ ಪ್ರಪೋಸ್ ಮಾಡಿದೆ. ತಕ್ಷಣವೇ ಅಶ್ವಿನಿ ಕೂಡ ಅದನ್ನು ಒಪ್ಪಿಕೊಂಡಿದ್ದರು. ಅಲ್ಲಿಂದ ನಮ್ಮ ಪ್ರೀತಿ ಶುರುವಾಯಿತು ಎಂದು ಪುನೀತ್ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದರು. 1996ರಲ್ಲಿ ಶಿವಣ್ಣ ತುಂಬಾನೇ ಬ್ಯುಸಿಯಾಗಿದ್ದರು. ಹಾಗೆಯೇ ಪುನೀತ್ ಕೂಡ ತಮ್ಮ ಬಿಸ್ನೆಸ್ ನಲ್ಲಿ ತುಂಬಾನೇ ಬ್ಯುಸಿಯಾಗಿದ್ದರು. ಆವ ಭಾವದಲ್ಲಿ ಇತ್ತೀಚೆಗೆ ತುಂಬಾನೇ ಚೇಂಜ್ ಕಾಣುತ್ತಿದೆ ಅಂತ ಗಮನಿಸ್ತಾನೆ ಇದ್ದರು. ಅವರನ್ನ ಕೆಲವೊಂದು ಸಾರಿ ಫಾಲೋ ಕೂಡ ಮಾಡಿದ್ದಾರೆ. ತಮ್ಮ ಯಾಕೋ ಇತ್ತೀಚೆಗೆ ಬೇರೆ ತರನೇ ಬಿಹೇವ್ ಮಾಡುತ್ತಿದ್ದಾನೆ, ಏನಾದರೂ ಎಡವಟ್ಟು ಮಾಡಿಕೊಂಡನ, ಅಂದರೆ ಪ್ರೀತಿಯಲ್ಲಿ ಎಡವಟ್ಟು ಮಾಡಿಕೊಂಡನ, ಪ್ರೀತಿಯಲ್ಲಿ ಬಿದ್ದನ ಎನ್ನುವ ಸಂಶಯ ಅವರಿಗೆ ಇದ್ದೇ ಇತ್ತು. ಕೊನೆಗೆ ಒಂದು ದಿನ ಶಿವಣ್ಣ ಪುನೀತ್ ರಾಜ್ಕುಮಾರ್ ಅವರನ್ನ ಅಶ್ವಿನಿ ಜೊತೆಗೆ ರೆಡ್ ಹ್ಯಾಂಡ್ ಆಗಿ ಹಿಡಿಯುತ್ತಾರೆ. ಆಗ ಪುನೀತ್ ಮುಗುಳ್ನಕ್ಕು ಶಿವಣ್ಣನಿಗೆ ತಮ್ಮ ಪ್ರೀತಿಯ ವಿಷಯವನ್ನ ಸಂಪೂರ್ಣವಾಗಿ ಹೇಳುತ್ತಾರೆ. ಮುಂದೆ ಅವರು ತಮ್ಮ ಮದುವೆಗೆ ಅವರಿಗೆ ಹೆಲ್ಪ್ ಅನ್ನು ಕೂಡ ಕೇಳುತ್ತಾರೆ. ಒಂದು ವೇಳೆ ಮನೆಯಲ್ಲಿ ಈ ವಿಷಯವನ್ನ ಒಪ್ಪದಿದ್ದರೆ ನೀನೇ ನನಗೆ ಹೆಲ್ಪ್ ಮಾಡಬೇಕೆಂದು ಶಿವಣ್ಣನ ಹತ್ರ ಪುನೀತ್ ಹೇಳಿಕೊಳ್ಳುತ್ತಾರೆ. ಶಿವಣ್ಣ ಇದಕ್ಕೆ ತಥಾಸ್ತು ಎಂದು ಹೇಳಿರುತ್ತಾರೆ. ಹೀಗೆಯೇ ಮನೆಯಲ್ಲಿ ಅಪ್ಪು ಸದಾ ಫೋನಲ್ಲಿ ಇರುವುದನ್ನು ನೋಡಿ ರಾಜ್ಕುಮಾರ್ ಅವರಿಗೂ ಕೂಡ ಸಂಶಯ ಬರುತ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತ್ ಅವರನ್ನು ಕರೆದು, ನೋಡು, ನಿನ್ನ ಮಗ ಹೆಚ್ಚಿನ ಸಮಯ ಇತ್ತೀಚೆಗೆ ಫೋನಿನಲ್ಲೇ ಕಳೆಯುತ್ತಿದ್ದಾನೆ, ಏನು ವಿಷಯ ಎಂದು ಕೇಳು ಎಂದು ಹೇಳುತ್ತಾರೆ. ಶಿವರಾಜ್ ಕುಮಾರ್ ಕೂಡ ಅಪ್ಪುಗೆ ತನ್ನ ಪ್ರೀತಿಯ ಬಗ್ಗೆ ಪೋಷಕರ ಜೊತೆ ಮಾತನಾಡುವಂತೆ ಸಲಹೆ ನೀಡುತ್ತಾರೆ ಹಾಗೂ ಮದುವೆ ಮಾಡಲು ಶಿಫಾರಸು ಮಾಡುವಂತೆ ಅವರಿಗೆ ಒಂದು ಕಿವಿ ಮಾತನ್ನು ಹೇಳುತ್ತಾರೆ. ಅದು 1998.
ಅಂದು ರಾಜ್ಕುಮಾರ್ ಬರ್ತ್ಡೇ ಆಗಿತ್ತು. ಹೀಗಾಗಿ ಆ ಸಮಯದಲ್ಲಿ ಪುನೀತ್ ಅಶ್ವಿನಿ ಜೊತೆ ಮಾತನಾಡುತ್ತಿರುತ್ತಾರೆ. ಎದುರು ಕುಳಿತಿದ್ದ ಅಣ್ಣ ಅವರಿಗೆ ಫೋನ್ ಅನ್ನ ನೇರವಾಗಿ ಕೊಡುತ್ತಾರೆ. ಅಪ್ಪಾಜಿ, ಫೋನಿನಲ್ಲಿರುವರು ನನ್ನ ಸ್ನೇಹಿತೆ ಅಶ್ವಿನಿ ಅಂತ, ಅವರು ಕೂಡ ನಿಮ್ಮ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಬಯಸುತ್ತಾರೆ ಎಂದು ಹೇಳುತ್ತಾರೆ. ಆಗ ನಾನು ಆ ಹುಡುಗಿಯನ್ನ ತುಂಬಾನೇ ಪ್ರೀತಿಸುತ್ತಿದ್ದೇನೆ, ಆಕೆಯನ್ನೇ ಮದುವೆ ಆಗುತ್ತಿದ್ದೇನೆ, ಈಗ ನಿಮಗೆ ಅವಳು ವಿಶ್ ಮಾಡಬೇಕಂತ ಹೇಳಿ ಅಣ್ಣ ಅವರ ಕೈಗೆ ನೇರವಾಗಿ ಫೋನ್ ಅನ್ನ ಕೊಟ್ಟು ಬಿಡುತ್ತಾರೆ. ಫೋನಿನಲ್ಲಿ ಸಹಜವಾಗಿ ಮಾತನಾಡಿದ ಡಾಕ್ಟರ್ ರಾಜ್ ಅವರಿಬ್ಬರ ಮದುವೆಗೆ ಒಪ್ಪಿಗೆ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಿಸುತ್ತಾರೆ. ಸ್ವಂತ ಪುನೀತ್ ಅವರೇ ಈ ವಿಚಾರವನ್ನ ಒಂದು ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದರು. ಆದ್ರೆ ಅವರಿಬ್ಬರ ಪ್ರೇಮ ಕಥೆಯಲ್ಲೂ ಕೂಡ ಸಿನಿಮಾ ಕಥೆಗಳ ಹಾಗೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಕೂಡ ಇದ್ದವು. ಮೊದಲು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಈ ವಿಷಯ ಗೊತ್ತಿರಲಿಲ್ಲ. ಇದೇ ಕಾರಣ ಅವರು ಬೇಕು ಅಂತಾನೆ ಮಗನಿಗೆ ಸ್ವಲ್ಪ ಕಾಡುವಂತೆ ಆ ಹುಡುಗಿಯನ್ನ ತಿರಸ್ಕರಿಸುತ್ತಾರೆ. ಆದ್ರೆ ಗೊತ್ತಾಗುತ್ತದೆ ಪಾರ್ವತಮ್ಮ ರಾಜ್ಕುಮಾರ್ಗೂ ಕೂಡ ಅಶ್ವಿನಿ ಅಂದ್ರೆ ತುಂಬಾ ಇಷ್ಟವಾಗಿದ್ದಳು. ಸುಮ್ಮನೆ ಮಗನನ್ನು ಕಾಡಲು ಮೊದಲು ಬೇಡ ಎಂದು ಹೇಳಿ ಸತಾಯಿಸಿದ್ದರು ಎಂದು ಪುನೀತ್ ರಾಜ್ಕುಮಾರ್ ಹೇಳಿಕೊಂಡಿದ್ದಾರೆ. ಮಗನ ನಿರ್ಧಾರಕ್ಕೆ ಪುನೀತ್ ಪೋಷಕರು ಮೊದಲಿನಿಂದಲೂ ಬೆಂಬಲ ನೀಡಿದ್ದರು. ಕೊನೆಗೆ ಅಶ್ವಿನಿಯ ಮನೆಯವರು ಕೂಡ ಒಪ್ಪಿಗೆ ಸೂಚಿಸಿದಾಗ ಅವರಿಬ್ಬರ ಪ್ರೇಮ ಕತೆ ಮದುವೆಯ ರೂಪದಲ್ಲಿ ಅಂತ್ಯವಾಯಿತು. 1981ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ ಅಶ್ವಿನಿ ಮದುವೆಯ ನಂತರ ಅಪ್ಪುವಿನ ಹಲವಾರು ಚಿತ್ರಗಳಿಗೆ ವಸ್ತ್ರ ವಿನ್ಯಾಸಕಿ ಹಾಗೂ ನಿರ್ಮಾಪಕಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಈ ದಂಪತಿಗಳಿಗೆ ಧೃತಿ ಮತ್ತು ವಂದಿತಾ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಇತ್ತೀಚೆಗಷ್ಟೇ ಅಮೆರಿಕಕ್ಕೆ ಓದಲು ಹೋಗಿದ್ದರು. ಎಂಥ ಒಂದು ಸುಖ ಸಂಸಾರದಲ್ಲಿ ಇಂಥ ಒಂದು ದುರ್ಘಟನೆ ನಿಜಕ್ಕೂ ಎಲ್ಲರನ್ನು ದಿಗ್ಭ್ರಾಂತಗೊಳಿಸಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಅಪ್ಪು ತಮ್ಮ ಪ್ರೀತಿಯ ಮಡದಿಗೆ ಇತ್ತೀಚೆಗೆ ಪೋಸ್ಟ್ ಕಾರನ್ನು ಕೂಡ ಗಿಫ್ಟ್ ಆಗಿ ನೀಡಿದ್ದರು. ಆ ಒಂದು ನೆನಪು ಅಶ್ವಿನಿಯವರನ್ನ ಸದಾ ಕಾಡಲಿದೆ. ಆ ಒಂದು ನೆನಪು ನಿಜಕ್ಕೂ ಅಶ್ವಿನಿಯವರನ್ನ ಮುಂದೆ ಸದಾ ಕಾಡಲಿದೆ. ಆ ಕಾರನ್ನು ನೋಡಿದಾಗ ಪ್ರತಿ ಸಾರಿ ಅವರು ಅಪ್ಪುವನ್ನ ನೆನೆಸಲೇಬೇಕು. ಅಂತಹ ವ್ಯಕ್ತಿತ್ವ ಆ ಅಪ್ಪು. ಸ್ನೇಹಿತರೆ, ಅಪ್ಪು ಅಭಿಮಾನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಅವರ ಅಂತಿಮ ದರ್ಶನ ಪಡೆದಿದ್ದಾರೆ. ಕಂಠೀರವ ಸ್ಟುಡಿಯೋ ಆಗಲಿ, ಕಂಠೀರವ ಸ್ಟೇಡಿಯಂ ಆಗಲಿ, ಜನಸಾಗರವೇ ಹರಿದು ಬಂದು ಅವರ ಕೊನೆಯ ಒಂದು ಝಲಕನ್ನು ಕೂಡ ನೋಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ತಮ್ಮ ಪ್ರೀತಿಯ ನಾಯಕನನ್ನ ಭೇಟಿಯಾಗಿ ಹೋಗಿದ್ದಾರೆ. ಅವರ ನೆನಪು ಯಾವಾಗಲೂ ಸದಾ ಇರುತ್ತದೆ. ಅವರು ಮತ್ತೆ ಹುಟ್ಟಿ ಬರಲಿ ಎಂದು ನಾವು ಪದೇ ಪದೇ ಆ ದೇವರಲ್ಲಿ ಕೇಳಿಕೊಳ್ಳುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್.